ಹಿಂದ್ಗಡೆ ಒಂದು TVS ಗಾಡಿ ಹತ್ತಿ ಪ್ರಾರ್ಥನಾ ಸ್ಕೂಲ್ನ ಸಿಬ್ಬಂದಿ ಅನಿಸುತ್ತೆ. ಹಿಂದ್ಗಡೆ ಬರ್ತಾನೆ ಇದ್ದಾನೆ. ಹಂಗೆ ಪೊಲೀಸ್ ಕಾಣ್ತಾರೆ. ಪ್ರಾರ್ಥನಾ ಸ್ಕೂಲ್ ಜಂಕ್ಷನ್ ಅದು. ಏನಿಲ್ಲ ಪೊಲೀಸ್ ರೋಡಲ್ಲಿ ರಸ್ತೆಯಲ್ಲಿ ಏನಾಗ್ತಿದೆ ಏನು ಅಂತ ನೋಡಿ ಹಂಗೆ ಬರ್ತಾನೆ. ಅಲ್ಲಿ ಪೊಲೀಸ್ ಕಾಣಿಸಿದ್ರು ಅವನಿಗೆ ಸೀದಾ ಹಂಗೆ ಬಲಕ್ಕೆ ನುಗ್ಗೇ ಬಿಡ್ತಾನೆ. ಅವ್ನು ಹಿಂದೆ ನೋಡ್ತಿಲ್ಲ ಏನಿಲ್ಲ, ಹೆಲ್ಮೆಟ್ ಹಾಕಿಲ್ಲ. ಇವರೆಲ್ಲ ಸ್ಕೂಲಲ್ಲಿ ಕೆಲಸ ಮಾಡೋರು. ಇವ್ರು ಒಳ್ಳೇದು ಮಾಡಲಿ.